ಸರ್ವ ವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತಥೋ ಜಯಮುದಿರೇತ್. ಸ್ಪಂದನವಾಹಿಯ ಸಮಸ್ತ ವೀಕ್ಷಕರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಅಶ್ವಯುಜ ಬಹುಳ ತ್ರಯೋದಶಿಯಂದು ಜಲಪೂರಣ ತ್ರಯೋದಶಿ ಅಂತ ಹೇಳಿ ಕರೀತಾರೆ. ಒಂದು. ಎರಡನೆಯದಾಗಿ ಯಮದೀಪದಾನವೆಂದು ಕೂಡ ಕರೆಯುತ್ತಾರೆ. ಹಾಗೆ ಧನತ್ರಯೋದಶಿ ಎಂಬುದಾಗಿಯೂ ಕರೆಯುವುದುಂಟು. ಅಂದರೆ ಆ ದಿನ 3 ವಿಚಾರಗಳನ್ನು ಒಳಗೊಂಡು ಜನರು ಹಬ್ಬವನ್ನು ಆಚರಿಸುವಂಥದ್ದು ಪದ್ಧತಿ. ಮೊದಲನೆಯದಾಗಿ ಜಲಪೂರಣ ಅಂದರೆ ಏನು, ಅಂದರೆ ಆ ವಿಚಾರವನ್ನು ಕುರಿತು ನಾವು ತಿಳಿದುಕೊಳ್ಳುವುದಾದರೆ ಜಲಪೂರಣ ಅಂದರೆ ನೀರೆಯರು, ನೀರು ತುಂಬುವ ಹಬ್ಬ. ವರುಷಕ್ಕೊಮ್ಮೆ ಬರುವ ದೀಪಾವಳಿಯ ಸಂಭ್ರಮವನ್ನು ಆಚರಿಸುವುದಕ್ಕಾಗಿ ನೀರೆಯರು ತಮ್ಮ ಬಚ್ಚಲು ಮನೆಯನ್ನು ಶೃಂಗಾರ ಮಾಡಿಕೊಂಡು ಅವುಗಳನ್ನು ಸ್ವಚ್ಛಗೊಳಿಸಿಕೊಂಡು ಅವುಗಳಿಗೆ ಬಳಸುವಂಥ ಎಲ್ಲ ಪರಿಕರಗಳನ್ನು ಕೂಡ ಸ್ವಚ್ಛವಾಗಿ ಪಳಪಳನೆ ಬೆಳಗುವಂತೆ ಮಾಡಿ ಅಲ್ಲಿ ಸಂಭ್ರಮಿಸುವುದು. ಹಾಗೆ ಆ ದಿನವು ಮುಸ್ಸಂಜೆ ದೀಪಾವಳಿಯ ಸಂಭ್ರಮವನ್ನು ಆಚರಿಸುವುದಕ್ಕಾಗಿ ಬಾವಿಕಟ್ಟೆಯನ್ನು ಕೂಡ ಅಲ್ಲಿ ಸ್ವಚ್ಛಗೊಳಿಸಿಕೊಂಡು ಅಲ್ಲಿ ಬಾವಿಕಟ್ಟೆಯಲ್ಲಿ ಗಂಗಾಮಾತೆಯನ್ನು ಪೂಜಿಸಿ ಧೂಪ ದೀಪ ನೈವೇದ್ಯ ಇತ್ಯಾದಿಗಳಿಂದ ಗಂಗಾಮಾತೆಯನ್ನು ಅರ್ಚಿಸಿ ಕೊನೆಗೆ ಮಂಗಳನಾದದೊಂದಿಗೆ ಅಂದರೆ ಶಂಖ ಜಾಗಟೆ ಇತ್ಯಾದಿಯ ನಾದದೊಂದಿಗೆ ಮೆರವಣಿಗೆಯ ಮೂಲಕ ಅಲ್ಲಿ ಹಂಡೆಗೆ ನೀರು ತುಂಬಿಸುವಂತಹ ಒಂದು ಕ್ರಮ. ಹೀಗೆ ನೀರು ತುಂಬಿಸಿ ಆದ ಮೇಲೆ ಆ ಹಂಡೆಯನ್ನು ವಿವಿಧ ಪುಷ್ಪಗಳಿಂದ ಅರ್ಚಿಸುವಂಥದ್ದು. ನಾವು ಸಂಪ್ರದಾಯ ಪ್ರಕಾರ ಹೇಳುವುದಾದರೆ ಅದಕ್ಕೆ ಮುಳ್ಳು ಸೌತೆಯ ಬಳ್ಳಿಯಿಂದ ಅಲಂಕಾರ ಮಾಡಬೇಕು ಅಂತ ಹೇಳಿ. ಹಾಗೆ ಅವುಗಳಲ್ಲದಿದ್ದರೂ ಕಾಡಿನಲ್ಲಿ ಸಿಗುವ ಅಥವಾ ನಮ್ಮ ವನದಲ್ಲಿ ಸಿಗುವಂತಹ ಪುಷ್ಪಗಳನ್ನು ಅಲ್ಲಿ ಮಾಲೆಯನ್ನು ಮಾಡಿ ಅದಕ್ಕೆ ಹಾಕುವಂಥದ್ದು, ಶೇಡಿ ಇತ್ಯಾದಿಗಳಿಂದ ಅದನ್ನು ಶೃಂಗಾರ ಮಾಡುವಂಥದ್ದು, ಅಲಂಕಾರಗೊಳ್ಳುವಂಥದ್ದು. ಹೀಗೆ ಆ ಸಂಭ್ರಮದಲ್ಲಿ ಅಂದು ಏಲು ಅಪ್ಪ ಅಂತ ಹೇಳುವಂಥದ್ದು, ಎಲ್ಲಪ್ಪ ಅಂತ ಹೇಳ್ತೇವೆ, ಅಂತಹ ಒಂದು ವಿಶೇಷವಾದಂಥ ಭಕ್ಷ್ಯವನ್ನು ಅಲ್ಲಿ ಮಾಡಿ ಅಲ್ಲಿ ನಾವು ತಿಂದು ಸಂಭ್ರಮಿಸುವಂಥದ್ದು. ಹಾಗಾದರೆ ಏನು ಇದು ಏಲಪ್ಪ ಅಂತ ಹೇಳಿದರೆ ಅಲ್ಲಿ ಬೆಲ್ಲ, ತೆಂಗಿನಕಾಯಿ, ಅಕ್ಕಿ ಇತ್ಯಾದಿಗಳನ್ನು ಸಣ್ಣಗೆ ನುಣ್ಣಗೆ ಕಡೆದು ಅದನ್ನು ಸ್ವಲ್ಪ ಎಳ್ಳನ್ನು ಬೆರೆಸಿ ಎಣ್ಣೆಯಲ್ಲಿ ಕಾಯಿಸಿ ತಿನ್ನುವಂಥದ್ದು. ಒಂದು ರೀತಿ ಅತ್ರಸದ ಥರ ಇರ್ತದೆ, ಅದು ಬಹಳ ರುಚಿಯಾಗಿರ್ತದೆ. ಆ ದೀಪಾವಳಿಯ ಆ ನೀರು ತುಂಬುವ ಹಬ್ಬದಂದು ಆ ಭಕ್ಷ್ಯ ಅಂತೇಳುವಂಥದ್ದು ಬಹಳ ವಿಶೇಷವಾದದ್ದು. ನಮಗೆ ದೀಪಾವಳಿ ಅಂದರೆ ಪಕ್ಕನೆ ನೆನಪು ಬರುವುದೇ ಪ್ರಥಮ ದಿನದಂದು ಏಲಪ್ಪ. ಅಂತಹ ವಿಶೇಷವಾದಂತಹ ಸಂಭ್ರಮ. ಹೀಗೆ ಗಂಗಾಮಾತೆಯನ್ನು, ಗಂಗೆಯನ್ನು, ಬಾವಿಯಲ್ಲೂ ಗಂಗೆಯನ್ನು ಪೂಜಿಸುವಂಥದ್ದು, ನೀರು ತುಂಬಿಯಾದ ನಂತರ ಅಲ್ಲಿ ಹಂಡೆಯಲ್ಲಿ ತುಂಬಿಸಿದ ನೀರನ್ನು ಕೂಡ ಪೂಜಿಸುವಂಥದ್ದು ಇತ್ಯಾದಿ ಆ ಒಂದು ಕ್ರಮವನ್ನು ಆಚರಿಸುವಂಥದ್ದು ಆ ದೀಪಾವಳಿ ಹಬ್ಬದ ಆ ಜಲಪೂರಣ ತೃತೀಯ ಅಂತ ಹೇಳ್ತೀವಿ. ಇದು ವಿಶೇಷವಾಗಿ ಆಚರಿಸುವಂಥದ್ದು. ಹಾಗಾದರೆ ಇದರ ಔತಿಹ್ಯ ಏನು, ಇದರ ಔಚಿತ್ಯ ಏನು, ಇದನ್ನು ನಾವು ತಿಳಿದುಕೊಳ್ಬೇಕು. ನಾವು ಒಂದು ವಿಚಾರವನ್ನು ಕೇಳಿದ ಮೇಲೆ ಆ ವಿಚಾರದ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದ್ದು ಬಹಳ ವಿಶೇಷವಾದ್ದು. ಯಾಕಂದರೆ ಅದರ ಹಿನ್ನೆಲೆ ಭಗವಂತನ ಈ ಸೃಷ್ಟಿ ಅಂತ ಹೇಳುವಂಥದ್ದು ಅದು ಬಹಳ ಅದ್ಭುತವಾದದ್ದು. ಯಾಕಂದರೆ ಅಣು ರೇಣು ತೃಣಕಾಷ್ಟ ಇವೆಲ್ಲದರಲ್ಲೂ ಕೂಡ ನಾವು ಭಗವಂತನನ್ನು ಕಾಣುವಂಥದ್ದು, ಯಾವುದನ್ನು ನಾವು ನಿರ್ಲಕ್ಷಿಸುವಂಥದ್ದಿಲ್ಲ. ಹಾಗಾಗಿ ನಾವು ದಿನನಿತ್ಯವೂ ಬಳಸುವ, ದಿನನಿತ್ಯವೂ ಉಪಯೋಗಿಸುವ ಎಲ್ಲ ವಸ್ತುಗಳಲ್ಲೂ ಎಲ್ಲದರಲ್ಲೂ ಕೂಡ ಭಗವಂತನು ಉಪಸ್ಥಿತನಿದ್ದಾನೆ. ಅದರಲ್ಲಿ ಭಗವಂತನ ಸಾನ್ನಿಧ್ಯವಿದೆ ಎಂಬುದನ್ನು ನಾವು ಅರ್ಥೈಸಿಕೊಂಡು ಅದರ ಗೌರವಾರ್ಥವಾಗಿ ಅಥವಾ ಕೃತಜ್ಞತಾಪೂರ್ವಕವಾಗಿ ನಾವು ಒಂದೊಂದು ಹಬ್ಬಗಳಲ್ಲಿ ಈ ಪ್ರಕೃತಿಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ನಾವು ಆರಾಧಿಸುವಂಥದ್ದು. ಈ ದೀಪಾವಳಿ ಹಬ್ಬದಂದು ಇಲ್ಲಿ ಬಚ್ಚಲ ಮನೆಯಲ್ಲಿ ಆ ಹಂಡೆಯನ್ನು ಬೆಳಗುವ ಮೂಲಕ, ಅದನ್ನು ಸ್ವಚ್ಛಗೊಳಿಸುವ ಮೂಲಕ, ಅದರ ಪರಿಕರಗಳನ್ನು ನಾವು ಒಳ್ಳೆಯದಾಗಿ ಉಪಯೋಗಿಸುವ ಮೂಲಕ ಭಗವಂತನಿಗೆ ಪರೋಕ್ಷವಾಗಿ ಸಲ್ಲಿಸುವ ಅತ್ಯಂತ ಉನ್ನತವಾದಂಥ ಪೂಜೆ ಇದಾಗಿರುತ್ತದೆ. ಇನ್ನು ಎರಡನೆಯದಾಗಿ ಯಮದೀಪನ ಅಂತೇಳಿ, ಅಂದರೆ ಯಮದೀಪದಾನ ಅಂತ ಹೇಳುವಂಥದ್ದು, ಯಮನಿಗೆ ದೀಪದಾನ ಮಾಡುವಂಥದ್ದು. ಇದು ಸಾಮಾನ್ಯವಾಗಿ ಎಲ್ರಿಗೂ ಸ್ವಲ್ಪ ಹೊಸ ಶಬ್ದ ಅಂತ ಕಾಣ್ಬೋದು. ಯಾಕಂದರೆ ನಾವು ನೀರು ತುಂಬುವ ಹಬ್ಬ ಅಂತೇಳಿದರೆ ಎಲ್ರಿಗೂ ಗೊತ್ತಾಗ್ತದೆ. ಹಾಗಾದರೆ ಏನಿದು ಅಂದರೆ ಇದಕ್ಕೊಂದು ಬಹಳ ವಿಶೇಷವಾದಂಥ ಕಥೆ ಇದೆ. ಅಂದರೆ ಇದರ ಆಚರಣೆ ಯಾಕೆ ಬಂತು, ಅದರ ಹಿನ್ನೆಲೆ ಏನು ಎಂಬುದನ್ನು ನಾವು ತಿಳಿಸುವುದಾದರೆ, ಹಿಮರಾಜನ ಮಗನ ಜಾತಕವನ್ನು ಅಲ್ಲಿ ಬ್ರಾಹ್ಮಣರು ಪರಿಶೀಲಿಸಲಾಗಿ ಆ ಜಾತಕದಲ್ಲಿ ಒಂದು ದೋಷ ಅಂತ ಹೇಳುವಂಥದ್ದು ಕಂಡು ಬರ್ತದೆ. ಏನು ದೋಷ ಅಂತ ಹೇಳಿದರೆ,
ಆ ಬಾಲಕನಿಗೆ ಅರ್ಥಾತ್ ಆ ರಾಜಕುಮಾರನಿಗೆ ಮದುವೆಯಾದ 4ನೇ ದಿನದ ರಾತ್ರಿಯಲ್ಲಿ ಹಾವು ಕಚ್ಚಿ ಆತ ಸಾಯುತ್ತಾನೆ, ಮರಣ ಹೊಂದುತ್ತಾನೆ ಎಂಬುದಾಗಿ ಆ ಜಾತಕ ವಿಮರ್ಶೆ ಮಾಡಿದಂತಹ ಬ್ರಾಹ್ಮಣರು ಅಲ್ಲಿ ರಾಜನಿಗೆ ಹೇಳುವಂಥದ್ದು. ನೋಡಿ, ಜಾತಕ ಅಂತ ಹೇಳುವಂಥದ್ದು ನಮಗೆ ಈಗ ಹೇಳುವವರು ನಮಗೆ ಪೂರ್ತಿಯಾಗಿ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲದಿದ್ದರೂ ಪೂರ್ವದಲ್ಲಿ, ಹಿಂದಿನ ಕಾಲದಲ್ಲಿ, ಈಗ ಗ್ರಹಣ ಇಂಥ ದಿನ ಬರ್ತದೆ, ಹುಣ್ಣಿಮೆ ಇಂಥ ದಿನ ಬರ್ತದೆ, ಅಮಾವಾಸ್ಯೆ ಇಂಥ ದಿನ ಬರ್ತದೆ ಅಂತ ಪಂಚಾಂಗದಲ್ಲಿ ನಿಖರವಾಗಿ ಬರೆದ ಹಾಗೆ ಅಂದು ಮನುಷ್ಯನ ಜೀವನದಲ್ಲಿ ಆಗು ಹೋಗುವ ಎಲ್ಲ ವಿಚಾರಗಳನ್ನು ಅಷ್ಟೇ ನಿಖರವಾಗಿ ಹೇಳುವಂತಹ ಜಾಣ್ಮೆ ಮತ್ತು ಆ ಶಕ್ತಿ ಉಳ್ಳವರಿದ್ದರು. ಅವರು ಹೇಳಿದ್ದನ್ನು ರಾಜ ನಂಬಿ ಅಲ್ಲಿ ಮದುವೆ ಮಾಡದೆ ಉಪಾಯವಿಲ್ಲ. ಆ ವಧುವಿಗೂ ಕೂಡ ಈ ಸತ್ಯ ಗೊತ್ತಿತ್ತು. ಹಾಗಾಗಿ ಮದುವೆಯಾದ 4ನೇ ದಿನದ ರಾತ್ರಿಯಲ್ಲಿ ಆ ವಧುವು ಆ ಅರಮನೆಯಲ್ಲಿ ಅರ್ಥಾತ್ ಅಂತಃಪುರದಲ್ಲಿ ಅಲ್ಲಿ ದೀಪವನ್ನು ಬೆಳಗುವಂಥ. ಹೀಗೆ ದೀಪವನ್ನು ಬೆಳಗಿದ್ದು ಮಾತ್ರವಲ್ಲದೆ ತನ್ನ ಆಭರಣಗಳೆಲ್ಲವನ್ನೂ ಕೂಡ ಅಲ್ಲಿ ರಾಶಿ ಹಾಕಿ ಅಲ್ಲಿ ದೀಪವನ್ನು ಮತ್ತಷ್ಟು ಹೆಚ್ಚಾಗಿ ಪ್ರಜ್ವಲಿಸುತ್ತಾ ಭಗವಂತನ ನಾಮ ಸಂಕೀರ್ತನೆಯನ್ನು ಹೇಳುತ್ತಾ ಅದನ್ನು ಬಹಳ ಆಪ್ಯಾಯನಮಾನವಾಗಿ ಶುಶ್ರಾಯವಾಗಿ ಅಲ್ಲಿ ಹೇಳುವಂಥದ್ದು. ಆಗ ಹಾವಿನ ರೂಪದಲ್ಲಿ ಬಂದಂತಹ ಯಮರಾಜ ಅಲ್ಲಿ ದೀಪದ ಬೆಳಗಿನಲ್ಲಿ ಜಗಜಗನೆ ಬೆಳಗುವಂತಹ ಆ ಚಿನ್ನವನ್ನು ಅದರಲ್ಲೇ ಪ್ರತಿಫಲಿಸುವುದರಿಂದ ಆತನ ಕಣ್ಣುಗಳು ಕುಗ್ತಾವಂತೆ. ಏನು ನೋಡಲಿಕ್ಕೆ ಗೊತ್ತಾಗುವುದಿಲ್ಲ, ಅಲ್ಲಿ ವರ ಎಲ್ಲಿದ್ದಾನೆ ವಧು ಎಲ್ಲಿದ್ದಾನೆ ಗೊತ್ತಾಗುವುದಿಲ್ಲ. ಹಾಗಲ್ಲದೆ ಇವಳು ಆ ಬಾಯಲ್ಲಿ ಹಾಡುವಂಥ ಅತಿ ಮಧುರವಾದಂತಹ ಆ ನಾದವನ್ನು ಸಂಗೀತವನ್ನು ಕೇಳಿ ಆ ಚಿನ್ನದ ರಾಶಿಯ ಮೇಲೆ ಕುಳಿತುಕೊಂಡು ಮೈಮರೆತು ಬಿಡುವಂಥದ್ದು. ಬೆಳಗಾಗುತ್ತಲೇ ಅಲ್ಲಿ ಆತ ಎದ್ದುಕೊಂಡು ಹೋಗುವಂಥದ್ದು. ಹೀಗೆ ಪತಿಯನ್ನು ಪತ್ನಿಯು ಅಲ್ಲಿ ರಕ್ಷಿಸಿದ್ದರಿಂದ, ಅವನಿಗೆ ಬಂದಂತಹ ಆ ಜಾತಕದ ದೋಷವನ್ನು ಪರಿಹರಿಸಿದ್ದರಿಂದ ಆ ದಿನವನ್ನು ಯಮದೀಪದಾನವೆಂದು ಕರೆಯುತ್ತಾರೆ. ಯಮನು ಅಲ್ಲಿ ಕೊಲ್ಲಿಕ್ಕೆಂತಲೇ ಬಂದದ್ದು, ಆದರೆ ಈ ದೀಪವನ್ನು ಹಚ್ಚಿದ್ದರಿಂದ ಆ ಯಮನು ಅಲ್ಲಿ ಸಂತುಷ್ಟನಾದ್ದರಿಂದ ಅಲ್ಲಿ ಅವನನ್ನು ಕೊಲ್ಲದೆ ಹೊರಟು ಹೋದ್ದರಿಂದ ಈ ಯಮದೀಪದಾನ ಅಂತ ಹೇಳುವಂಥದ್ದು ಅಲ್ಲಿ ವಿಶೇಷವಾಗಿ ಆ ನೆನಪಿಗೋಸ್ಕರ ಆಚರಿಸುವಂಥದ್ದು. ಹಾಗೆ ಮುಂದಕ್ಕೆ ತ್ರಯೋದಶಿಯಂದು ಸೂರ್ಯಾಸ್ತವಾದ ಕೂಡಲೇ ಅಪಮೃತ್ಯು ಪರಿಹಾರಕ್ಕಾಗಿ ಯಮದೇವರ ಪ್ರೀತಿಗಾಗಿ ಮನೆಯ ಹೊರಗೆ ದಕ್ಷಿಣ ಮುಖವಾಗಿ ನಾವು ದೀಪ ಹಚ್ಚಬೇಕು. ಈ ಕಥೆಯನ್ನು ನೀವು ಕೇಳಿದ್ರಿ. ಈಗ ಪ್ರಸ್ತುತ ನಾವು ಪ್ರತಿ ಬಾರಿಯೂ ದೀಪಾವಳಿಯು ಬಂದಾಗ ನಾವು ಕೂಡ ಈ ದೀಪವನ್ನು ಮನೆಯಿಂದ ಹೊರಕ್ಕೆ ಬರಬೇಕು. ದಕ್ಷಿಣಾಮುಖವಾಗಿ ದೀಪವನ್ನು ಹಚ್ಚಿ ಅಲ್ಲಿ ಆಕೆ ಹೇಗೆ ತನ್ನ ಪತಿಯನ್ನು ರಕ್ಷಿಸಿಕೊಂಡಳು ಹಾಗೆಯೇ ನಮಗೂ ನಾವೇನು ಪ್ರತಿ ಬಾರಿ ಜಾತಕ ಕೇಳಲಿಕ್ಕಾಗುವುದಿಲ್ಲ, ಜಾತಕ ವಿಮರ್ಶೆ ಮಾಡಲಿಕ್ಕಾಗುವುದಿಲ್ಲ. ಅಂತಹ ಏನಾದರೂ ದೋಷಗಳು ಮನೆಯಲ್ಲಿ ಬರುವುದಿದ್ದರೆ ಈ ರೀತಿಯಾಗಿ ದಕ್ಷಿಣ ಮುಖವಾಗಿ ಅಂದು ದೀಪವನ್ನು ಮನೆಯಿಂದ ಹೊರಕ್ಕೆ ಬಂದು ಹಚ್ಚಿತಂತಾದರೆ ಅಲ್ಲಿ ಯಮನು ಸಂತುಷ್ಟನಾಗಿ ಬಂದಂತಹ ಅಪಮೃತ್ಯುವಿಂದ ನಮ್ಮನ್ನು ಕಾಪಾಡುತ್ತಾನೆ ಎಂಬಂತಹ ನಂಬಿಕೆ. ಹಾಗಾಗಿ ಇದಕ್ಕೆ ಯಮದೀಪವೆನ್ನುವರು. ಅಷ್ಟು ಮಾತ್ರವಲ್ಲದೆ ಕಾರ್ತಿಕಸ್ಯ ಸಿತೆ ಪಕ್ಷೆ ತ್ರಯೋದಶ್ಯ ನಿಶಾಮುಖೆ ಯಮದೀಪಂ ಬಹಿರ್ದದ್ಯಾತ್ ಅಪಮೃತ್ಯು ವಿನಶ್ಯತಿ ಅಂತ. ಅಂದರೆ ಇದು ಈ ಶ್ಲೋಕದ ವಿಶೇಷತೆ ಏನಂದರೆ, ಮೃತ್ಯುವಿನಿಂದಲೂ ಯಮನ ಪಾಶ ದಂಡಗಳಿಂದಲೂ ಕಾಲಾಂತಕನಿಂದಲೂ ಯಮನ ಪಾಶ ದಂಡಗಳಿಂದಲೂ ಕಾಲಪುರುಷನಿಂದಲೂ ಈ ಯಮದೀಪ ಇಡುವುದರಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಹೆಚ್ಚಾಗಿ ಹೆಣ್ಣು ಮಕ್ಕಳು ಮನೆಯಲ್ಲಿರುವಂಥ ಹೆಂಗಸರು ಮಾಡುವಂಥ ಕ್ರಮ ಇದು ಹೆಚ್ಚಾಗಿದೆ. ಯಾಕಂದರೆ ತಮ್ಮ ಪತಿಯನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ, ತಮ್ಮ ಮನೆಯವರನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ. ಹಾಗಾಗಿ ಯಮಧರ್ಮರಾಜನು ಈ ದೀಪದಿಂದ ಖಂಡಿತವಾಗಿಯೂ ಅಲ್ಲಿ ಸಂತುಷ್ಟನಾಗಿ ನಮ್ಮನ್ನು ಕಾಪಾಡುತ್ತಾನೆ ಎಂಬುದು ನಮ್ಮ ನಂಬಿಕೆಯಾಗಿರ್ತದೆ. ಹಾಗೆ ಮುಂದೆ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಅಂದು ವಿಶೇಷವಾಗಿ ಆ ದಿನವನ್ನು ನರಕ ಚತುರ್ದಶಿ ಅಂತ ನಾವು ಅಲ್ಲಿ ಕರೆಯುವಂಥದ್ದು. ಹಾಗೆ ಅಂದು ಕೂಡ ಪ್ರಾತಃ ಕಾಲ ಎಲ್ಲರೂ ಕೂಡ ಅಭ್ಯಂಜನ ಸ್ನಾನವನ್ನು ಮಾಡುವಂಥದ್ದು. ಇದು ಬಹಳ ವಿಶೇಷವಾದ ದೀಪಾವಳಿ ಅಂತ ಹೇಳಿದರೆ ನಮ್ಮ ಮನಸ್ಸಿಗೆ ಬರುವಂಥದ್ದು ಅಭ್ಯಂಜನ ಸ್ನಾನ. ಅದು ಎಲ್ಲರ ಮನೆಯಲ್ಲೂ ಕೂಡ ಸಂಭ್ರಮ. ಯಾರು ಕೂಡ ಬೆಳಿಗ್ಗೆ ನಂತರ ಸೂರ್ಯೋದಯ ನಂತರ ಏಳುವವರು ಆ ಅಭ್ಯಂಜನ ಸ್ನಾನದ ದಿನ ಮಾತ್ರ ಅವರು ಮುಂಜಾನೆಯೇ ಬೆಳಿಗ್ಗೆ ಹೇಳ್ತಾರೆ. ಹೇಳದಿದ್ದರೂ ಮನೆಯವರು ಬಲಾತ್ಕಾರವಾಗಿ ಎಬ್ಬಿಸಿ ಅಲ್ಲಿ ಅವರಿಗೆ ಎಣ್ಣೆ ಶಾಸ್ತ್ರ ಇತ್ಯಾದಿಗಳನ್ನು ಮಾಡಿ ಅಲ್ಲಿ ಅಭ್ಯಂಜನ ಸ್ನಾನವನ್ನು ಮಾಡುವಂಥದ್ದು ನಾವು ಪ್ರತಿಯೊಂದು ಮನೆಯಲ್ಲೂ ಕಾಣುತ್ತಿದ್ದೇವೆ. ಹಾಗಾದರೆ ಯಾಕೆ ಮಾಡಬೇಕು, ಇದರ ವಿಶೇಷತೆ ಏನು ಎಂಬುದನ್ನು ನಾವು ತಿಳಿದುಕೊಳ್ಳುವುದಾದರೆ, ಅಂದು ಈ ಅಭ್ಯಂಜನ ಸ್ನಾನ ಅಂತ ಹೇಳುವಂಥದ್ದು ಕೇವಲ ಗೃಹಸ್ಥರಿಗೆ ಮಾತ್ರ ಅಲ್ಲ,
ಸನ್ಯಾಸಿಗಳು, ಯಾಕಂದರೆ ಸರ್ವಸಂಗ ಪರಿತ್ಯಾಗಿಗಳಾದಂಥ ಸನ್ಯಾಸಿಗಳು ಕೂಡ ಮಾಡಬೇಕು, ವಿಧವೆಯರೂ ಕೂಡ ಮಾಡಬೇಕು. ಈ ಅಭ್ಯಂಜನ ಸ್ನಾನವನ್ನು ಯಾರೂ ತಪ್ಪಿಸಿಕೊಳ್ಳುವ ಹಾಗಿಲ್ಲ. ತಪ್ಪಿಸಿಕೊಂಡರೆ ಏನಾಗ್ತದೆ ಅಥವಾ ಮಾಡುವುದರಿಂದ ಏನು ಪ್ರಯೋಜನವಾಗುತ್ತದೆ, ಇದನ್ನು ನಾವು ತಿಳಿದುಕೊಳ್ಳುವುದಾದರೆ ಇಲ್ಲಿ ನರಕಾಂತಕನಾದಂತಹ ನಾರಾಯಣನಿಗೆ ಈ ಅಭ್ಯಂಜನ ಸ್ನಾನ ಮಾಡುವುದರಿಂದ ಆತ ಸಂತುಷ್ಟನಾಗ್ತಾನೆ. ಯಾರು ಈ ಸ್ನಾನ ಮಾಡ್ತಾರೋ ಅವರ ಮೇಲೆ ಆ ಭಗವಂತ ವಿಶೇಷವಾದಂಥ ಕೃಪೆಯನ್ನು ಬೀರುವಂಥದ್ದು. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮತ್ತು ನರಕ ಭೀತಿ ನಿವಾರಣೆ ಆಗ್ತದೆ. ನಮಗೇನಾದರೂ ನರಕಕ್ಕೆ ಹೋಗುವಂತಹ ಒಂದು ಪಾಪದಿಂದ ಇದ್ದರೆ ಆ ಭೀತಿಯನ್ನು ಕೂಡ ಆ ಭಗವಂತ ಪರಿಹರಿಸುತ್ತಾನೆ. ಹಾಗೆ ಯಾರೇ ಆಗಲಿ ಅಭ್ಯಂಜನ ಸ್ನಾನವನ್ನು ಮಾಡದಿದ್ದರೆ, ಕೆಲವರಿಗೆ ಒಂದು ಮೊಂಡುತನ ಇರ್ತದೆ, ಹಾಗಾದರೆ ನಾವು ಸ್ನಾನವನ್ನು ಯಾಕೆ ಮಾಡಬೇಕು, ಮಾಡದಿದ್ದರೆ ಏನಾಗುತ್ತದೆ, ಈ ರೀತಿಯಾಗಿ ಒಂದು ಮೊಂಡುವಾದ ಮಾಡುವವರಿಗೆ ನಾವು ಹೇಳುವಂಥದ್ದೇನೆಂದರೆ, ಯಾರೇ ಆಗಲಿ ಅಂದು ಅಭ್ಯಂಜನ ಸ್ನಾನವನ್ನು ಮಾಡದಿದ್ದರೆ ಅವರಿಗೆ ಈ 7 ಜನ್ಮ ಅಂತ ಹೇಳ್ತೇವೆ, ಆ 7 ಜನ್ಮದಲ್ಲೂ ಕೂಡ ಅವರು ದರಿದ್ರರಾಗಿ ಹುಡ್ತಾರೆ. ಯಾಕಂದರೆ ನೋಡಿ, ಪ್ರತಿಯೊಬ್ಬ ಹುಟ್ಟಿದಂಥ ಮನುಷ್ಯನಿಗೂ ಕೂಡ ತಾನು ಶ್ರೇಯಸ್ಸನ್ನು ಪಡಿಬೇಕು, ಶಕ್ತಿಶಾಲಿ ಆಗಬೇಕು, ಕೀರ್ತಿವಂತನಾಗಬೇಕು, ಸಂಪದ್ಭರಿತನಾಗಬೇಕು, ಬುದ್ಧಿವಂತನಾಗಬೇಕು, ಹೀಗೆ ಏನೇನೋ ಬಹಳಷ್ಟು ಆಶಯಗಳಿರ್ತವೆ. ಆದರೆ ಈ ರೀತಿಯಾಗಿ ದೀಪಾವಳಿಯಂದು ಅಭ್ಯಂಜನ ಸ್ನಾನವನ್ನು ಮಾಡದೇ ಇದ್ದವನು ಮತ್ತೆ 7 ಜನ್ಮಗಳಲ್ಲೂ ಕೂಡ ಆತ ದರಿದ್ರಾವಸ್ಥೆ ಎಷ್ಟೇ ಪ್ರಯತ್ನ ಪಡಲಿ ಅವನಿಗೆ ದರಿದ್ರತೆ ಅಂತ ಹೇಳುವಂಥದ್ದು ತಪ್ಪುವಂಥದ್ದಲ್ಲ ಅಂತ ಇಲ್ಲಿ ಪ್ರಾಜ್ಞರು ಹೇಳ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಅಭ್ಯಂಜನ ಸ್ನಾನವನ್ನು ಕಡ್ಡಾಯವಾಗಿ ಮಾಡಬೇಕು. ಹಾಗೆ ಚತುರ್ದಶಾಂ ಹಿನೋದಯಿ, ಹಾಗಾದರೆ ಯಾವಾಗ ಸ್ನಾನ ಮಾಡಬೇಕು ಅದಕ್ಕೆ ಹೇಳೋದು ಹಿನೋದಯಿ. ಅನ್ನೋದಯ ಅಂದರೆ ಚಂದ್ರನು ಉದಯವಾಗುವಂಥ ಹೊತ್ತಿನಲ್ಲಿ ಸ್ನಾನವನ್ನು ಮಾಡುವಂಥದ್ದು ಶ್ರೇಯಸ್ಕರ. ಹಾಗಾದರೆ ಒಂದು ವೇಳೆ ಕೆಲಸ ಕಾರ್ಯಗಳು ಹೆಚ್ಚಾಗಿ ನಮಗೆ ಸಾಧ್ಯವೇ ಇಲ್ಲ ಅಂತಾದರೆ ಸೂರ್ಯೋದಯವಾದ ಮೇಲಾದರೂ ಕಡೆಗೆ ಮಾಡಲೇಬೇಕು. ನೀವು ಹೇಳಿದ್ರಿ ಚಂದ್ರೋದಯದ ಸಮಯದಲ್ಲಿ ಮಾಡಬೇಕು, ನಮಗಾಗಲಿಲ್ಲ ಹಾಗಾದರೆ ಮಾಡುವುದಿಲ್ಲ ಅಂತಲ್ಲ, ಮಾಡಲೇಬೇಕು. ಸೂರ್ಯೋದಯವಾದ ಮೇಲಾದರೂ ಅಲ್ಲಿ ಮಾಡಲೇಬೇಕಾಗ್ತದೆ. ಹಾಗಾಗಿ ಆ ಚಂದ್ರೋದಯದಲ್ಲಿ ಮಾಡಿದಂಥ ಸ್ಥಾನ ವಿಶೇಷವಾಗಿ ಇರುವಂಥದ್ದು ಸೂರ್ಯೋದಯ ನಂತರವೂ ಕೂಡ ಈ ಸ್ನಾನವನ್ನು ಮಾಡಲೇಬೇಕಾಗುತ್ತದೆ. ಅಭ್ಯಂಜನ ಸ್ನಾನವು ಇಲ್ಲಿ ಬಹಳ ಪ್ರಶಸ್ತವಾದುದೆಂದು ಋಷಿಮುನಿಗಳು ಇದನ್ನು ಕೊಂಡಾಡಿದ್ದಾರೆ. ಚತುರ್ದಶಾಂ ಹಿನೋದಯ, ಹಾಗಾಗಿ ಉತ್ತರಣೆ ಗಿಡ. ಇನ್ನು ಕೆಲವರಿಗೆ ನಾವು ಇನ್ನೂ ಹೆಚ್ಚಿನದಾದಂತಹ ಪರ್ವಕಾಲದಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಆಶೆ ಇರ್ತದೆ, ಅಭಿಲಾಷೆ ಇರ್ತದೆ, ಆದರೆ ವಿಚಾರ ಗೊತ್ತು ಇರ್ತದೆ. ಅದಕ್ಕಾಗಿ ಯಾರಾದರೂ ನಾವು ಇನ್ನೂ ಹೆಚ್ಚಿನದಾದಂಥ ಪುಣ್ಯವನ್ನು ಸಂಪಾದಿಸಬೇಕು ಅಂತ ಇದ್ದರೆ ಆ ದಿನದಂದು ಉತ್ತರಣೆ ಗಿಡದ ಅಪಮಾರ್ಗದ ಸಣ್ಣ ಕೊಂಬೆಯನ್ನು ಶರೀರ ಸುತ್ತಲೂ ಸುತ್ತಿಕೊಳ್ಳಬೇಕು. ಇದರಿಂದ ಪಾಪ ಪರಿಹಾರವಾಗ್ತದೆ. ನಾವೇನಾದರೂ ಮಾಡಿದಂಥ ಪಾಪಗಳಿದ್ದರೆ ಇದರಿಂದ ಪರಿಹರಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಅನಂತರ ಯಮಧರ್ಮರಾಜನಿಗೆ 14 ಆತನ ನಾಮಧೇಯಗಳನ್ನು ಹೇಳಿ ಅಲ್ಲಿ ಎಳ್ಳಿನಿಂದ ತಿಲದಿಂದ ನಾವು ತರ್ಪಣವನ್ನು ಕೊಡುವುದು ಅಲ್ಲಿ ವಿಶೇಷವಾಗ್ತದೆ. ಹಾಗಾದರೆ ಏನು ಆತನ 14 ನಾಮಧೇಯಗಳು ಅಂದರೆ ಯಮಾಯ ಧರ್ಮರಾಜಾಯ ಮೃತ್ಯುವೆ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದುಂಬರಾಯ ದಧ್ನಾಯ ನೀಲಾಯ ಪರಮೇಷ್ಠಿನೇ ವೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮಃ ಅಂತ ಹೇಳ್ತಾರೆ. ಅಂದರೆ ಇದರಲ್ಲಿ ಆತನ 14 ಹೆಸರುಗಳು ಲಭ್ಯವಾಗ್ತವೆ. ಅವುಗಳನ್ನು ಹೇಳಿಕೊಂಡು ತಿಲತರ್ಪಣ ಮಾಡುವುದು ಅತ್ಯಂತ ಶ್ರೇಷ್ಠಕರವಾಗ್ತದೆ. ಹಾಗಾದರೆ ಅಭ್ಯಂಜನ ಸ್ನಾನಕ್ಕೆ ಇನ್ನು ಹೆಚ್ಚಿನದಾದಂತಹ ಮಹತ್ವ ಯಾಕೆ, ಇದರಿಂದ ಏನು ಪ್ರಯೋಜನ ಅಂದರೆ ಅದನ್ನು ತಿಳ್ಕೊಳ್ಬೇಕು. ಯಾಕಂದರೆ ನಾವು ಹೇಳುವುದು ಮುಖ್ಯ ಅಲ್ಲ, ಅದರ ವಿವರಣೆಯನ್ನು ಕೊಡುವುದು ಕೂಡ ಅಷ್ಟೇ ಮುಖ್ಯವಾಗ್ತದೆ. ಯಾಕಂದರೆ ತೈಲೇ ಲಕ್ಷ್ಮೀ ಜಲೇ ಗಂಗಾ, ಆ ದಿನದಂದು ತೈಲದಲ್ಲಿ ಲಕ್ಷ್ಮಿಯ ಸಾನ್ನಿಧ್ಯವು ಹಾಗೆ ಜಲದಲ್ಲಿ ಗಂಗಾದೇವಿಯ ಸಾನ್ನಿಧ್ಯ ವಿಶೇಷವಾಗಿ ಆ ದಿನ ಇರ್ತದೆ. ಆ ದಿನ ವಿಶೇಷವಾದಂಥ ಅನುಗ್ರಹವನ್ನು ಈರುವರು ಮಾಡುತ್ತಾರೆ. ಹಾಗಾಗಿ ಈ ಸ್ನಾನ ಅಂತ ಹೇಳುವಂಥದ್ದು ವಿಶೇಷವಾದಂಥ. ಹಾಗೆ ಇದರಿಂದ ಏನು ಪ್ರಯೋಜನ ಅಂದರೆ ಈ ಸ್ನಾನವನ್ನು ಮಾಡುವುದರಿಂದ ಆಯುರಾರೋಗ್ಯ ಅಭಿವೃದ್ಧಿಯಾಗುತ್ತದೆ ಮತ್ತು ಲಕ್ಷ್ಮೀ ಕಟಾಕ್ಷ ಸಿಗುತ್ತದೆ. ಅಂದರೆ ತೈಲದಲ್ಲಿ ನಾವು ಲಕ್ಷ್ಮಿಯ ಸಾನ್ನಿಧ್ಯ ಅಂದರೆ ಆ ಲಕ್ಷ್ಮಿಯು ನಮಗೆ ಲಕ್ಷ್ಮೀ ಕಟಾಕ್ಷ ಸಂಪತ್ತನ್ನು ಕೊಡ್ತಾಳೆ. ಹಾಗೆ ಗಂಗೆಯು ನಮಗೆ ಆರೋಗ್ಯವನ್ನು ಅಲ್ಲಿ ಕೊಡುವಂಥದ್ದು, ಮನಸ್ಸಿಗೆ ಶಾಂತಿಯನ್ನು ಕೊಡುವಂಥದ್ದು, ಸುಖ ಸಂಪದವನ್ನು ಈ ಸ್ನಾನದಿಂದ ನಾವು ಪಡೆದುಕೊಳ್ಳಬೇಕಾಗ್ತದೆ. ಹಾಗೆ ಅಲಕ್ಷ್ಮಿಯು ತೊಲಗಿ ಅಂದರೆ ನಮಗೆ ಯಾರು ದಾರಿದ್ರ್ಯ ಅಂತ ಹೇಳುವುದುಂಟು ಅದನ್ನು ನಾವು ಅಲಕ್ಷ್ಮಿ ಅಂತ ಹೇಳುವುದು. ಆ ಅಲಕ್ಷ್ಮಿಯು ತೊಲಗಿ ಮನುಷ್ಯ ಈ ಲೋಕದಲ್ಲಿ ಹೆಚ್ಚಿನದಾದಂಥ ಶ್ರೇಯಸ್ಸನ್ನು ಅಲ್ಲಿ ಪಡೆಯಲಿಕ್ಕೆ ಸಾಧ್ಯ ಉಂಟು. ಹಾಗೆ ಮನದ ದೇಹದ ಕಲ್ಮಶಗಳನ್ನು ತೊಳೆದು ಅದನ್ನು ಕಳೆದು ಮನಶುದ್ಧಿ ಮಾಡಿಕೊಂಡು
ಅಭ್ಯಂಜನ ಸ್ನಾನ ಮಾಡುವುದೇ ನರಕ ಚತುರ್ದಶಿಯ ಒಂದು ವಿಶೇಷವಾದಂತಹ ವಿಚಾರವಾಗಿರ್ತದೆ ಅಥವಾ ಸಂದರ್ಭ ಅಂತ ಹೇಳಿದರೆ ಇದನ್ನು ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಇಲ್ಲಿ ಮತ್ತೊಂದು ನಾವು ವಿಚಾರವನ್ನು ತಿಳಿದುಕೊಳ್ಳೋದಾದರೆ, ಹಾಗಾಗಿ ಇಲ್ಲಿ ಯಾಕೆ ಇದು ವಿಶೇಷತೆ ಬಂತು ಅಂದರೆ, ಗ್ರಹಣ ಬಂದರೆ ಎಲ್ಲ ನೀರು ಕೂಡ ಗಂಗೆಗೆ ಸಮಾನವಾಗ್ತದೆ. ನಾವು ಈ ಸಂದರ್ಭದಲ್ಲಿ ಮತ್ತೊಂದು ಮಾಹಿತಿಯನ್ನು ಕೊಡುವಂಥದ್ದು, ಗ್ರಹಣ ಕಾಲ ಅಂತ ಹೇಳುವಂಥದ್ದು ವಿಶೇಷವಾದಂಥ ಪರ್ವಕಾಲ. ಆ ಸಮಯದಲ್ಲಿ ಭಗವಂತ ಚಿಂತನೆಯನ್ನು ಜಪ ತಪಾದಿಗಳನ್ನು ಮಾಡಿದರೆ, ಹೋಮ ಹವನಗಳನ್ನು ಮಾಡಿದರೆ ವಿಶೇಷವಾದಂತಹ ಸಂಪತ್ತು ಬರ್ತದೆ ಅಥವಾ ಪುಣ್ಯ ಬರ್ತದೆ ಅಂತ. ಯಾಕಂದರೆ ಬೇರೆ ದಿನ 100 ಬಾರಿ ಹೇಳಿದಾಗೆ ಈ ದಿನ ಒಂದು ಬಾರಿ ಹೇಳಿದರೂ ಅಷ್ಟೇ ಪುಣ್ಯ ಬರ್ತದೆ. ಹಾಗಾದರೆ ಯಾಕೆ ಹೀಗೆ ಅಂದರೆ, ಅದಕ್ಕೆ ವಿಶ್ಲೇಷಣೆಯನ್ನು ಮಾಡುವುದಿದ್ದರೆ, ಎಲ್ಲ ನೀರು ಆ ದಿನದಂದು ಗಂಗೆಗೆ ಸಮಾನವಾಗ್ತದೆ. ಬಾವಿದ್ದು, ತಟಾಕದ್ದು, ನದಿದ್ದು ಎಲ್ಲ ನೀರು ಕೂಡ ಗಂಗಾ ನದಿಯ ನೀರಿನಂತೆ ಅದು ಅಂದು ಪವಿತ್ರವಾಗ್ತದೆ. ಯಾವುದು? ಗ್ರಹಣ ಕಾಲದ ಪುಣ್ಯ ಸಮಯದಲ್ಲಿ. ಹೇಗೆ ಅಂದರೆ, ಪರಿಹಾರ ಮಾಡುವ ಮತ್ತು ಶಾಂತಿಯನ್ನು ನೀಡುವ ಶಕ್ತಿ ಆ ಗಂಗೆಗೆ. ಯಾವುದು ಪಾಪ? ನಾವು ಮಾಡಿದಂಥ ಪಾಪವನ್ನು ಪರಿಹರಿಸುವ ಶಕ್ತಿ ಆ ಸಂದರ್ಭದಲ್ಲಿ ಅದಕ್ಕೆ ಇದೆ. ಹಾಗೆಯೇ ಎಲ್ಲ ನೀರಿನಲ್ಲೂ ಆಗ ಉಂಟಾಗುವುದರಿಂದ ನಾವು ಗ್ರಹಣ ಕಾಲದಲ್ಲಿ ಮೊದಲು ಸ್ನಾನ ಮಾಡಬೇಕು ಅಂತ ಹೇಳುವಂಥದ್ದು, ಗ್ರಹಣ ಮುಗಿದ ನಂತರವೂ ಕೂಡ ನಾವು ಸ್ನಾನ ಮಾಡಬೇಕು ಅಂತ ಹೇಳುವಂಥ ಉದ್ದೇಶ ಅಂತ ಹೇಳುವಂಥದ್ದು ಈಗ ನಮಗೆ ತಿಳಿದು ಬರ್ತಾ ಉಂಟು. ಹಾಗೆ ಪ್ರಕೃತಿಯ ಸನ್ನಿವೇಶ ಬಲದಿಂದ ಎಲ್ಲ ನೀರಿನಲ್ಲೂ ಕೂಡ ಇದು ಉಂಟಾಗ್ತದೆ. ಹಾಗಾದರೆ ನೀವು ಹೇಗೆ ಹೇಳ್ತೀರಿ ಇದು ಗಂಗಾ ನದಿಯ ಒಂದು ಶಕ್ತಿ ಆಗ ಎಲ್ಲ ನೀರಿನಲ್ಲೂ ಬರುತ್ತದೆ ಅಂತ ಹೇಳುವುದಕ್ಕೆ ಆ ಪ್ರಕೃತಿಯ ಗ್ರಹಣ ಅಂತ ಹೇಳುವ ಕಾಲದಲ್ಲಿ ಪ್ರಕೃತಿಯ ಬದಲಾವಣೆ ಆಗ್ತದೆ. ಸೂರ್ಯಗ್ರಹಣ ಆದರೆ ಆಗ ಹಗಲಿದ್ದದ್ದು ಕತ್ತಲೆ ಆಗ್ತದೆ. ಅಂದರೆ ಆ ಪ್ರಕೃತಿಯಲ್ಲಿ ಬದಲಾವಣೆ ಆಗುವುದರಿಂದ ಈ ಗಂಗಾ ನದಿಯ ಪುಣ್ಯ ಸ್ನಾನ ಅಂತ ಹೇಳುವುದು ಎಲ್ಲ ನದಿಗಳಲ್ಲೂ ಎಲ್ಲ ನೀರಿನಲ್ಲೂ ಬರಲಿಕ್ಕೆ ಅದು ಸಾಧ್ಯ ಆಗ್ತದೆ. ಹಾಗಾಗಿ ಜ್ಞಾನಿಗಳು ಇದನ್ನು ಪ್ರಯೋಗದ ಮೂಲಕ ಅದನ್ನು ಸಿದ್ಧಪಡಿಸಿದ್ದಾರೆ, ತಿಳಿಕೊಂಡಿದ್ದಾರೆ. ಹೆಚ್ಚೇಕೆ ನಾಡಿ ಶಾಸ್ತ್ರವನ್ನು ಬಲ್ಲವರು ಅವರು ಕೂಡ ಇದರ ಸತ್ಯವನ್ನು ಅರಿತುಕೊಂಡಿದ್ದಾರೆ. ಯಾರಾದರೂ ನಾಡಿ ಶಾಸ್ತ್ರ ಬಲ್ಲವರಿದ್ದರೆ ಅವರ ಹತ್ರ ಕೇಳಿ, ಹೌದಾ ನಿಮಗೆ ಅನುಭವಕ್ಕೆ ಬಂದಿದೆ ಅಂತ ಕೇಳಿದರೆ ಅನುಭವಿಸಿದವರಿಗೆ ಇದರ ಸತ್ಯ ಅಂತ ಹೇಳುವಂಥದ್ದು ಗೊತ್ತಾಗ್ತದೆ. ಹಾಗೆ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಗಳಲ್ಲೂ ಶಿವಶಕ್ತಿ ಯೋಗಕ್ಕೆ ಪೂರಕವಾದಂಥ ಪ್ರಕೃತಿ ಧರ್ಮ ಇದ್ದೇ ಇರುತ್ತದೆ. ಪ್ರತಿ ತಿಂಗಳು ಕೂಡ ಅಲ್ಲಿ ಕೃಷ್ಣ ಪಕ್ಷದ ಎಲ್ಲ ಚತುರ್ದಶಿ ಎಂದು ಕೂಡ ಅಲ್ಲಿ ವಿಶೇಷವಾದಂಥ ಪ್ರಕೃತಿಯ ಪರಿಣಾಮವಾಗಿ ಈ ಶಿವಶಕ್ತಿ ಅಂತ ಹೇಳುವಂಥದ್ದು ಹೆಚ್ಚಿನದಾಗಿ ಜಾಗೃತವಾಗ್ತದೆ. ಹಾಗಾಗಿ ಈ ನರಕ ಚತುರ್ದಶಿಯಂದು ಇನ್ನೂ ಹೆಚ್ಚಿನದಾದಂತಹ ವಿಶೇಷವಾಗಿ ಆ ಶಕ್ತಿ ಇರುವುದರಿಂದ ಅಂದು ಅಭ್ಯಂಜನ ಸ್ನಾನಕ್ಕೆ ವಿಶೇಷವಾದಂಥ ಪುಣ್ಯ ಫಲ ಅಂತ ಹೇಳುವಂಥದ್ದು ಅಲ್ಲಿ ಜ್ಞಾನಿಗಳು ನಮಗೆ ಹೇಳಿದ್ದಾರೆ. ಹಾಗಾಗಿ ಅದರ ಪರಿಣಾಮ ಇಂದು ನೀರು, ಅಭ್ಯಂಜನ, ಎಣ್ಣೆ ಹೀಗೆ ಎಲ್ಲದರಲ್ಲೂ ಕೂಡ ವಿಶೇಷವಾದಂಥ ಶಕ್ತಿ ಉಂಟಾಗುತ್ತದೆ. ಪಾಪ ಪರಿಹಾರವಾಗಿ ಪ್ರಭಾವ ಹೆಚ್ಚಾಗಿರುತ್ತದೆ. ಆ ಪಾಪ ಪರಿಹಾರವನ್ನು ಮಾಡುವಂತಹ ಪ್ರಭಾವ ಆ ದಿನದಂದು ಹೆಚ್ಚಾಗಿರುತ್ತದೆ. ಅಭ್ಯಂಜನ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸುವುದರಿಂದ ಬಹಿರಂಗ ಶುದ್ಧಿ ಆಗುತ್ತದೆ. ನಾವು ಅಭ್ಯಂಜನ ತನ್ನಷ್ಟಕ್ಕೆ ನಾವೊಂದು ಸ್ನಾನ ಮಾಡಿದಾಗ ನಮಗೆ ಉಲ್ಲಾಸ ಆಗುವಂಥದ್ದು, ಅದರಲ್ಲೂ ಹೊಸ ಬಟ್ಟೆ ಧರಿಸಿದಾಗ ಇನ್ನಷ್ಟು ಹೆಚ್ಚಿನ ಸಂತೋಷ ಆಗುವಂಥದ್ದು. ಇದು ನಮ್ಮ ದೈಹಿಕ ಮತ್ತು ಬಹಿರಂಗ ಶುದ್ಧಿ ಆಗುವಂಥದ್ದು. ಆ ದಿನದಂದು ನಾವು ಬಹಿರಂಗವಾಗಿ ಶುದ್ಧವನ್ನು ಮಾಡಿಕೊಂಡ ನಂತರ ಅಂತರಂಗ ಶುದ್ಧಿಯನ್ನು ಮಾಡಿಕೊಳ್ಬೇಕು. ಎಲ್ಲರೂ ನಾವು ಹೊಸ ಬಟ್ಟೆ ಧರಿಸಿದೆವು ಅಂತ ಹೋಗುವುದಲ್ಲ, ಅಂದು ನಾವು ಅಂತರಂಗ ಶುದ್ಧಿಯನ್ನು ಮಾಡಿಕೊಳ್ಬೇಕು. ಇದು ವಿಶೇಷವಾದಂಥ ಜ್ಞಾನ ದೀಪವನ್ನು ಬೆಳಗುತ್ತಿರಬೇಕು. ನಮಗೆ ಆ ಅಂತರಂಗ ಶುದ್ಧಿಯಾದ ಕೂಡಲೇ ನಮಗೆ ಜ್ಞಾನೋದಯ ಆಗ್ತದೆ. ನಾವು ಏನು ಮಾಡ್ತಾ ಇದ್ದೇವೆ, ಏನು ತಪ್ಪೋ ಒಳಿತೋ ಮಾಡ್ತೇವೆ, ಆಗ ಆ ಜ್ಞಾನದೀಪ ಅಂತ ಹೇಳುವಂಥದ್ದು ನಮ್ಮ ಅಂತರಂಗದಿಂದ ಅರಳಬೇಕು. ಈ ಉದ್ದೇಶವನ್ನು ಪ್ರಚಾರಪಡಿಸುವುದೇ ಉದ್ದೇಶದಿಂದ ಈ ದೀಪಾವಳಿಯ ಆಚರಣೆಯನ್ನು ಹಿಂದಿನವರು ಇಲ್ಲಿ ಆಚರಣೆಗೆ ತಂದಿದ್ದಾರೆ. ಇದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗೆ ಅಶ್ವಯುಜ ಮಾಸದ ಕೊನೆಯಲ್ಲಿ ಮತ್ತು ಕಾರ್ತಿಕ ಮಾಸದ ಆರಂಭದಲ್ಲಿ ಆಚರಿಸುವ ದೀಪಾವಳಿಗೆ ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸಿದ ದಿನದ ಒಂದು ಚಾಲನೆ ಕೊಡ್ತೇವೆ. ಅಂದರೆ ಆ ತಿಂಗಳು ಕೊನೆ ಆಗ್ತದೆ, ಈ ತಿಂಗಳು ಪ್ರಾರಂಭವಾಗ್ತದೆ. ಆ ಮಧ್ಯದಲ್ಲಿ ಈ ನರಕಾಸುರನನ್ನು ಕೊಂದಂಥ ಈ ಹಬ್ಬವನ್ನು ಇಲ್ಲಿ ನಾವು ಆಚರಿಸುವಂಥದ್ದು ಇಲ್ಲಿ ಸಂಪ್ರದಾಯ. ಅಷ್ಟು ಮಾತ್ರವಲ್ಲದೆ ಈ ದಿನದಂದು ಶ್ರೀರಾಮಚಂದ್ರನು ರಾವಣನೊಡನೆ ಯುದ್ಧ ಮಾಡಿ ವಿಜಯವನ್ನು ಸಾಧಿಸಿ ಅಯೋಧ್ಯೆಗೆ ಬಂದಂತಹ ದಿನ ಅಲ್ಲಿ ಮುಖ್ಯವಾಗಿ ಅಲ್ಲಿ ವಿಜಯೋತ್ಸವವನ್ನು ಆಚರಿಸುವಂಥದ್ದು. ಹೀಗೆ ವಿಜಯೋತ್ಸವವನ್ನು ಆಚರಿಸಿದ ದಿನವೂ ಕೂಡ ಇದೇ ಆಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಬೇಕಾಗ್ತದೆ. ಹಾಗೆ ಲೋಕಕಂಟಕನಾದಂಥ ನರಕಾಸುರನನ್ನು ಶ್ರೀಕೃಷ್ಣ ಕೊಂದದ್ದು. ತದನಂತರ ಅವನ ತಾಯಿ ಭೂದೇವಿಯು ಕೃಷ್ಣನನ್ನು ಸ್ತುತಿಸಿ
ಹೊಗಳಿ ಪರಾಕ್ರಮಿಯಾದಂಥ ತನ್ನ ಮಗನನ್ನು ಕೊಂದರೆ ಆತನ ಹೆಸರು ಮತ್ತೆ ಚಿರಕಾಲ ಉಳಿಬೇಕು. ಯಾಕಂದರೆ ಆ ನರಕಾಸುರ ಅಂತ ಹೇಳುವವನು ವಿಶೇಷವಾದ ಶಕ್ತಿ ಉಳ್ಳಂಥ ರಾಕ್ಷಸ, ಭೂದೇವಿಯ ಮಗನನಾಗಿದ್ದ. ಹಾಗಾಗಿ ಎಷ್ಟೇ ಆದರೂ ಅವನು ಕೆಟ್ಟವನಾದರೂ ತಾಯಿಗೆ ಮಗನೇ. ಹಾಗಾಗಿ ಅಲ್ಲಿ ತಾಯಿ ಬಂದು ಕೃಷ್ಣನಲ್ಲಿ ಕೇಳಿಕೊಳ್ತಾರೆ, ನನ್ನ ಮಗನ ಹೆಸರು ಉಳಿಬೇಕು, ಅದಕ್ಕಾಗಿ ಈ ದಿನವನ್ನು ಆತನ ದಿನವನ್ನಾಗಿ ಆಚರಿಸಬೇಕು ಅಂತ ಕೇಳಿಕೊಂಡ ಮೇಲೆಗೆ ಕೃಷ್ಣ ಅಲ್ಲಿ ವರವನ್ನು ಕೊಡುವಂಥದ್ದು. ನರಕ ಚತುರ್ದಶಿ ಅಂತ ಭೂಲೋಕದಲ್ಲಿ ಜನರು ಆಚರಿಸಿ ಸಂಭ್ರಮಿಸಲಿ ಅಂತ ಹೇಳಿ ಆತನು ವರವನ್ನು ಕೊಡುವಂಥದ್ದು. ಹೀಗೆ ಕೃಷ್ಣನಂತೆ, ಯಾಕಂದರೆ ನರಕಾಸುರನನ್ನು ಕೊಂದು ಶ್ರೀಕೃಷ್ಣ ಪರಮಾತ್ಮ ಅಭ್ಯಂಜನ ಸ್ನಾನ ಮಾಡಿದ, ಅದರಂತೆ ನಾವು ಕೂಡ ಅಭ್ಯಂಜನ ಸ್ನಾನ ಮಾಡುವುದರಿಂದ ವಿಶೇಷವಾದಂತಹ ಆ ಭಗವಂತನ ಅನುಗ್ರಹಕ್ಕೆ ನಾವು ಕಾರಣನಾಗ್ತೇವೆ. ಅದನ್ನೇ ಭೂದೇವಿಯು ಕೂಡ ಅಲ್ಲಿ ವರವನ್ನು ಕೇಳುವಂಥದ್ದು. ಅದಕ್ಕೆ ಕೃಷ್ಣ ಅಲ್ಲಿ ತಥಾಸ್ತು ಅಂತ ಹೇಳಿ ಅಲ್ಲಿ ಅನುಗ್ರಹವನ್ನು ಮಾಡಿರುವಂಥದ್ದು. ಹಾಗಾದರೆ ನರಕಾಸುರ ಯಾರು? ನಾವು ನರಕಾಸುರ ಚತುರ್ದಶಿ ಇತ್ಯಾದಿಗಳನ್ನು ಮಾಡ್ತೇವೆ, ಆದರೆ ನರಕಾಸುರನು ಯಾರು ಎಂಬುದನ್ನು ತಿಳಿದುಕೊಳ್ಬೇಕಾದ್ರೆ ಭಗವಂತನಾದಂತಹ ಶ್ರೀಮನ್ನಾರಾಯಣನು ವರಾಹ ಅವತಾರವನ್ನು ತಾಳಿ ಅಲ್ಲಿ ಹಿರಣ್ಯಾಕ್ಷನನ್ನು ಅಲ್ಲಿ ಕೊಂದ ನಂತರ ಆ ಸಂದರ್ಭದಲ್ಲಿ ಆತನ ದೇಹದಲ್ಲಿ ಬಿದ್ದಂತಹ ಬೆವರಿನ ಹನಿ ಅಲ್ಲಿ ಭೂಮಿಗೆ ಬೀಳ್ತದೆ. ಆ ಬಿದ್ದಂಥ ಸಂದರ್ಭದಲ್ಲಿ ಅಸುರಿ ಶಕ್ತಿಯ ಉದ್ಭವ ಆಗ್ತದೆ. ಹೀಗೆ ಉದ್ಭವ ಆದಂಥ ಅಸುರಿ ಶಕ್ತಿ ಬೃಹದಾಕಾರವಾಗಿ ಬೆಳೀತಾನೆ. ಅವನನ್ನು ನಾವು ನರಕಾಸುರ ಅಂತ ಹೇಳಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಭೂಮಿಯಲ್ಲಿ ಆತ ಹುಟ್ಟಿದ್ದರಿಂದ, ಭೂದೇವಿಯಿಂದ ಆತ ಮಗನಾದ್ದರಿಂದ ಆತನನ್ನು ಭೌಮಾಸುರ ಎಂಬುದಾಗಿಯೂ ಕೂಡ ಕರೀತಾರೆ. ಇವನಿಗೆ ಆ ಭೂದೇವಿಯು ಭಗವಂತನಲ್ಲಿ ಪ್ರಾರ್ಥಿಸಿ ಅವನು ಶಕ್ತಿ ಸಂಪನ್ನನಾಗಬೇಕು, ಶ್ರೇಷ್ಠತೆಯನ್ನು ಪಡಿಬೇಕು, ಪರಾಕ್ರಮಶಾಲಿ ಆಗಬೇಕು ಎಂಬಂಥ ಉದ್ದೇಶದಿಂದ ಅಲ್ಲಿ ಭಗವಂತನಲ್ಲಿ ಬೇಡಿ ವೈಷ್ಣವಾಸ್ತ್ರವನ್ನು ಆತನಿಗೆ ಕರುಣಿಸಿರುವಂಥದ್ದು. ಈ ವೈಷ್ಣವಾಸ್ತ್ರವನ್ನು ಪಡೆದುಕೊಂಡದ್ದು ಮಾತ್ರವಲ್ಲದೆ ಆತ ಭಗವಂತನಲ್ಲಿ ಮತ್ತೊಂದು ವರವನ್ನು ಪಡಿತಾನೆ. ಅದೇನೆಂದರೆ, ನನ್ನ ತಾಯಿಯಿಂದ ಅಲ್ಲದೆ ನನಗೆ ಅನ್ಯರಿಂದ ಮರಣವನ್ನು ಬರಬಾರದು. ಯಾರಾದರೂ ತಾಯಿ ಮಕ್ಕಳನ್ನು ಕೊಲ್ಲಿಕ್ಕೆ ಸಾಧ್ಯ ಉಂಟು? ಈ ರೀತಿಯ ಚಿಂತನೆಯನ್ನು ಮಾಡಿ ಆತನು ವರವನ್ನು ಕೇಳಿರುವಂಥದ್ದು. ಹೀಗೆ ಆತ ವರವನ್ನು ಕೇಳಿದ ನಂತರ ಬಲಾಢ್ಯನಾಗಿ ಆತ ದೇವೇಂದ್ರನ ಲೋಕಕ್ಕೆ ಹೋಗಿ ಆ ದೇವೇಂದ್ರನನ್ನು ಅಲ್ಲಿ ಅಪಹರಿಸುವಂಥದ್ದು, ಆತನಿಗೆ ಬೇಡಬೇಡದಾದಂತಹ ಕಾಟವನ್ನು ಕೊಡುವಂಥದ್ದು, ಈ ರೀತಿಯಾದಂಥ ತೊಂದರೆಯನ್ನು ಮಾಡುವುದಲ್ಲದೆ ಬಲಾಢ್ಯನಾಗಿ ಪೃಥ್ವಿಯಲ್ಲಿರುವಂಥ ಎಲ್ಲ ರಾಜರುಗಳ ಬಳಿಗೆ ಹೋಗಿ ಅವರ ಎದೆಯನ್ನು ಸೀಳಿ ಅವರನ್ನು ಯುದ್ಧದಲ್ಲಿ ಸೋಲಿಸಿ ಅಲ್ಲಿರುವಂತಹ ಶ್ರೇಷ್ಠವಾದಂಥ ಕನ್ಯಾಮಣಿಗಳನ್ನು ತಂದು ತಾನು ಸೆರೆಯಲ್ಲಿ ಇಟ್ಟ. ಹೀಗೆ 16,000 ಮಂದಿ ಸ್ತ್ರೀಯರನ್ನು ಅಲ್ಲಿ ಆತ ಸೆರೆಯಲ್ಲಿಟ್ಟಿದ್ದ. ಅನೇಕ ರಾಜರುಗಳನ್ನು ತಂದು ಸೆರೆಯಲ್ಲಿ ಇಟ್ಟಿದ್ದ. ಈ ರೀತಿಯಾದಂಥ ದುಷ್ಕೃತ್ಯವನ್ನು ಆತ ಮಾಡಲು ಆಗ ಇಂದ್ರಾದಿ ದೇವತೆಗಳು ಹೋಗಿ ಕೃಷ್ಣನನ್ನು ನರಕಾಸುರನ ತೊಂದರೆಯಿಂದ ಆತನ ಉಪಟಳದಿಂದ ತಮ್ಮ ರಕ್ಷಣೆಯನ್ನು ಮಾಡಬೇಕು, ತಮ್ಮನ್ನು ರಕ್ಷಿಸಬೇಕು ಅಂತ ಅಲ್ಲಿ ಕೋರಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಶ್ರೀಕೃಷ್ಣನು ಹೋಗಿ ಆ ನರಕಾಸುರನನ್ನು ಕೊಲ್ಲುವಂಥದ್ದು. ನರಕಾಸುರನನ್ನು ಕೊಲ್ಲಬೇಕಾದ್ರೆ ಆತ ಅಭೇದ್ಯವಾದಂಥ, ಅಂದರೆ ಪ್ರಾಗ್ಜ್ಯೋತಿಷ್ಯಪುರ ಅಂತೇಳುವಂಥ ಒಂದು ವಿಶೇಷವಾದಂಥ ಪಟ್ಟಣವನ್ನು ಕಟ್ಟಿಕೊಂಡು ಯಾವ ಶತ್ರುಗಳಿಗೂ ಅಲ್ಲಿ ಬರದಂತೆ ಅಭೇದ್ಯವಾದಂಥ ಕೋಟೆಯನ್ನು ರಚಿಸಿ ಕುಳಿತಿದ್ದ. ಅಂತಹ ಕೋಟೆಯನ್ನು ಶ್ರೀಕೃಷ್ಣನು ತನ್ನ ಸುದರ್ಶನ ಚಕ್ರದಿಂದ ಪುಡಿಯನ್ನು ಮಾಡಿ ಅಲ್ಲಿ ಹೋಗಿ ಆತ ಶಂಖವನ್ನು ಊದಿ ಯುದ್ಧಕ್ಕೆ ಆಹ್ವಾನವನ್ನು ಕೊಟ್ಟದ್ದು. ಹೀಗೆ ಯಾವಾಗ ಆತ ಯುದ್ಧವನ್ನು ಮಾಡುವಂಥ ಸಂದರ್ಭದಲ್ಲಿ ಜಲದಲ್ಲಿ ಮಲಗಿದ್ದಂತಹ ಮುರಾಸುರನು ಯುದ್ಧಕ್ಕೆ ಬರುವಂಥದ್ದು. ಈ ಮುರಾಸುರನು ಯುದ್ಧಕ್ಕೆ ಬಂದಾಗ ಶ್ರೀಕೃಷ್ಣನನ್ನು ಆತನನ್ನು ಕೊಲ್ಲುವಂಥದ್ದು, ಮುರಾಸುರನ ಪರಾಕ್ರಮಶಾಲಿಗಳಾದಂಥ 7 ಮಕ್ಕಳನ್ನು ಕೊಲ್ಲುವಂಥದ್ದು, ಮತ್ತು ಪೀಠನೆನ್ನುವಂತಹ ಪ್ರಬಲನಾದಂಥ ಸೈನ್ಯಾಧಿಕಾರಿಯನ್ನು ಕೂಡ ಅಲ್ಲಿ ಕೊಲ್ಲುವಂಥದ್ದು. ಹೀಗೆ ನರಕಾಸುರನನ್ನು ಮುಂದೆ ಸುದರ್ಶನ ಚಕ್ರದ ಮೂಲಕ ಆತನನ್ನು ಕೊಂದು ಕಳುಹಲಾಗಿ ಆತ ವರ ಪಡೆದಂತೆ ಭೂದೇವಿಯನ್ನು ತನ್ನ ಜೊತೆಯಲ್ಲಿ ಯುದ್ಧವಾಗುವ ಸಂದರ್ಭದಲ್ಲಿ ಸೇರಿಸಿಕೊಂಡು ಆತನನ್ನು ಕೊಲ್ಲುವಂಥದ್ದು. ಹೀಗೆ ಭೂಭಾರವು ಕಡಿಮೆಯಾಗಲಾಗಿ ಅಲ್ಲಿ ನರಕಾಸುರನು ಇಂದ್ರನಿಂದ ವಶಪಡಿಸಿಕೊಂಡಂತಹ ಶ್ವೇತಛತ್ರ ಅಂದರೆ ಬೆಳ್ಗೊಡೆ ಮತ್ತು ವಿಶೇಷವಾಗಿ ಅದಿತಿಯ ಕರ್ಣಕುಂಡಲಗಳು ಹಾಗೂ ಪರ್ವತದ ಮಣಿಶಿಖರಗಳನ್ನು ಇತ್ಯಾದಿಗಳನ್ನು ಆ ನರಕಾಸುರನ ಮಗನನ್ನು ಕರೆತಂದು ಆತನಿಗೆ ಶರಣಾಗುವಂತೆ ಮಾಡಿ ಅದನ್ನು ಮತ್ತೆ ಪುನಃ ಶ್ರೀಕೃಷ್ಣನಿಗೆ ಒಪ್ಪಿಸುವಂಥದ್ದು, ಅದನ್ನು ದೇವೇಂದ್ರ ಮತ್ತೆ ಪಡೆದುಕೊಳ್ಳುವಂಥದ್ದು. ಹಾಗಾಗಿ ಈ ವಿಶೇಷವಾದಂತಹ ದಿನದಲ್ಲಿ ಅಲ್ಲಿ ನರಕಾಸುರನ ವಧೆಯಾಗ್ತದೆ.
ಭೂದೇವಿ ಕೈಮುಗಿದು ತನ್ನ ಮಗನ ನೆನಪಿಗಾಗಿ ಜನರೆಲ್ಲರೂ ಕೂಡ ಆತನನ್ನು ನೆನಪಿಸಿಕೊಳ್ಬೇಕು ಅಂತ ಅಲ್ಲಿ ವರವನ್ನು ಕೇಳ್ತಾಳೆ. ಹಾಗೆ ನಾನಾ ರೀತಿಯಿಂದ ಆತನನ್ನು ಸ್ತುತಿಸಲಾಗಿ ಮುಂದೆ ಆ ನರಕಾಸುರನು 16,000 ಸ್ತ್ರೀ ರತ್ನವನ್ನು ತಂದು ಸೆರೆಯಲ್ಲಿ ಇಟ್ಟದ್ದನ್ನು ಆತ ಬಿಡುಗಡೆ ಮಾಡುವಂಥದ್ದು, ಸೆರೆಯಿಂದ ಮುಕ್ತರನ್ನಾಗಿ ಮಾಡುವಂಥದ್ದು. ಆಗ ಆ ಸ್ತ್ರೀಯರೆಲ್ಲರೂ ಕನ್ಯಾರತ್ನಗಳೆಲ್ಲವೂ ಕೂಡ ನಾವು ಶ್ರೀಕೃಷ್ಣನ ವಿವಾಹವಾಗಬೇಕು, ಆತನನ್ನು ವರಿಸಬೇಕು ಅಂತ ಶ್ರೀಕೃಷ್ಣನಲ್ಲಿ ಅಪೇಕ್ಷೆ ಪಟ್ಟಂಥ ಸಂದರ್ಭದಲ್ಲಿ ಭಗವಂತ ಅವರನ್ನು ಮನ್ನಿಸಿ ವಿವಾಹವಾದುದು ಮಾತ್ರವಲ್ಲದೆ ಆತನ ಮಗನಿಗೆ ಆ ಗೆದ್ದಂತಹ ರಾಜ್ಯವನ್ನು ಕೊಟ್ಟು ಬಿಡುವಂಥದ್ದು. ಹೀಗೆ ಈ ನರಕಾಸುರ ಅಂತ ಹೇಳುವಂಥ ಈ ಕತೆ ಅಂತ ಹೇಳುವಂಥದ್ದು ನಾವು ಈ ನರಕ ಚತುರ್ದಶಿಯ ದಿನದಂದು ನಾವು ಕೇಳಿದರೆ ಅಥವಾ ಅಲ್ಲಿ ಹೇಳಲ್ಪಟ್ಟಂಥ ಎಲ್ಲ ವಿಧಿಗಳನ್ನು ನಾವು ಆಚರಿಸಿದರೆ, ದೀಪವನ್ನು ಬೆಳಗಿದರೆ ವಿಶೇಷವಾದಂತಹ ಪುಣ್ಯಕ್ಕೆ ನಾವು ಪಾತ್ರರಾಗ್ತೇವೆ, ವಿಶೇಷವಾದಂತಹ ನಾವು ಅನುಗ್ರಹಕ್ಕೆ ಅಲ್ಲಿ ದೇವರ ಪಾತ್ರರಾಗುತ್ತೇವೆ. ಹಾಗೆ ಶುಭಂ ಕರೋತಿ ಕಲ್ಯಾಣಂ ಸೌಭಾಗ್ಯ ಆರೋಗ್ಯ ಸಂಪದ ಮಮ ಬುದ್ಧಿ ಪ್ರಕಾಶಾಯ ಸಂಧ್ಯಾದೀಪಂ ನಮೋಸ್ತುತೆ ಎಂದು ಪ್ರತಿಯೊಬ್ಬರೂ ಕೂಡ ಈ ದೀಪ ಉತ್ಸವದಂದು ಅಥವಾ ಈ ದೀಪಾವಳಿಯೆಂದು ಪ್ರಾರ್ಥಿಸಿದಾಗ ನಾವು ಪ್ರತಿಯೊಬ್ಬರೂ ಆ ಶ್ರೀಮನ್ನಾರಾಯಣನ ಕೃಪೆಗೆ ಖಂಡಿತವಾಗಿ ಪಾತ್ರರಾಗುತ್ತೇವೆಂಬ ಮಾತಿನೊಂದಿಗೆ ನಾವು ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.